ಸುರತ್ಕಲ್ ಪರಿಸರಕ್ಕೆ ವೀರ ಸಾವರ್ಕರ್ ಹೆಸರಿಡುವ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿದ್ದು ಅದರ ಬಗ್ಗೆ ಪ್ರತಿಭಟನೆಯ ವಿಚಾರವಾಗಿ ಮಂಗಳೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರೆ ಮಾತನಾಡಿ ವೀರ ಸಾವರ್ಕರ್ ಹೆಸರಿಡುವುದರಲ್ಲಿ ತಪ್ಪೇನಿದೆ. ಅವರೇನು ದೇಶದ್ರೋಹಿ ಅಲ್ಲ. ದುರಾದೃಷ್ಟ ಎಂದರೆ ಅವರನ್ನ ದೇಶದ್ರೋಹಿ ಎಂದು ಬಿಂಬಿಸಲಾಗುತ್ತಿದೆ ಎಂದಿದ್ದಾರೆ. ಇನ್ನು ಬೆಲೆ ಇಳಿಕೆಯ ವಿಚಾರವಾಗಿಯೂ ಮಾತನಾಡಿದ ಅವರು ರಾಜ್ಯದಲ್ಲಿ ಬೆಲೆ ಇಳಿಕೆ ಬಗ್ಗೆ ಮುಖ್ಯಮಂತ್ರಿಗಳು ಚುನಾವಣೆಗೂ ಮೊದಲೇ ಮುನ್ಸೂಚನೆ ನೀಡಿದ್ರು. ಈಗಾಗಲೇ ವನಸ್ಪತಿ ಬೆಲೆ ಇಳಿಕೆ ಕಮ್ಮಿಯಾಗುತ್ತಿದೆ. ಕ್ರಮೇಣ ಎಲ್ಲ ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ ಎಂದರು. ಇದು ಕಂಪೇರ್ ಇಲ್ಲ. ನೀವು ಗಮನಿಸಿರಬಹುದು, ಮಾಧ್ಯಮದಲ್ಲೂ ಕೂಡ ಬಂದಿದೆ. ನಮ್ಮ ರಾಜ್ಯದ ಉಪಚುನಾವಣೆಯ ಮೊದಲೇ ನಮ್ಮ ಮುಖ್ಯಮಂತ್ರಿಗಳು ಪೆಟ್ರೋಲ್ ಬೆಲೆ ಏರಿಕೆಯ ಬಗ್ಗೆ ಒಂದು ಸಣ್ಣ ಬೆಲೆ ಇಳಿಕೆಯ ಬಗ್ಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದರು. ದೀಪಾವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆಯನ್ನು ರಾಜ್ಯದಲ್ಲಿ ಕೇಂದ್ರದ ಬೆಲೆ ಇಳಿಕೆ ಆಗ್ತದೆ ಎನ್ನುವುದನ್ನು ಗಮನಿಸದೆ ರಾಜ್ಯದಲ್ಲಿ ಒಂದಷ್ಟು ಸುಂಕವನ್ನು ಇಳಿಸುವಂಥ ಮುನ್ಸೂಚನೆಯನ್ನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆ ಮೊದಲೇ ಮಾಧ್ಯಮದ ಮುಂದೆ ತಿಳಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಇವತ್ತು ಬೆಲೆ ಇಳಿಕೆ ಮಾಡ್ತಾ ಇಲ್ಲ. ಆದರೆ ನಮ್ಮ ಪಕ್ಕದ ಕಾಸರಗೋಡು ಮಂಜೇಶ್ವರದವರು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಇವತ್ತು ಪೆಟ್ರೋಲನ್ನು ಹಾಕಿಸ್ಕೊಂಡು ಹೋಗೋದನ್ನು ಗಮನಿಸ್ತಾ ಇದ್ದೇವೆ. ಆ ರಾಜ್ಯದಲ್ಲಿ ಇವತ್ತು ಪೆಟ್ರೋಲ್ ಒಂದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಇದನ್ನು ಕೂಡ ನೆರೆಯ ರಾಜ್ಯ ಗಮನಿಸಬೇಕು. ಇನ್ನೊಂದು, ಕಾಂಗ್ರೆಸ್ಸಿಗರು ನಿನ್ನೆ ಅಪವಾದವನ್ನು ಹಾಕಿದರು. ಕಳೆದ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಏರಿಕೆ ಆಗಿದೆ, ಅದರಲ್ಲಿ 1 ಪಾಲನ್ನು ಮಾತ್ರ ಕಡಿಮೆ ಮಾಡಿದ್ದಾರೆ. ಆದರೆ ನಾವು ಗಮನಿಸಬೇಕು, ಕೋವಿಡ್ನಂಥ ಈ ಒಂದು ಸಂದರ್ಭದಲ್ಲಿ ಆರ್ಥಿಕವಾಗಿ ಮುಗ್ಗಟ್ಟಿದ್ರೂ ಕೂಡ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಸಂಪೂರ್ಣವಾಗಿ ನಮ್ಮ ಪರಿಸ್ಥಿತಿ ಹದಗೆಟ್ಟಿರುವಂಥ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರಿಗೆ ಕಷ್ಟ ಆಗಬಾರ್ದು ಎನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಕಳೆದ 1 ವರ್ಷದ ಅವಧಿಯಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಏನಾಗಿತ್ತು ಅದರಲ್ಲಿ ಕಡಿಮೆ ಮಾಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ಒಂದು ದೊಡ್ಡ ಹೊರೆಯನ್ನು ತಪ್ಪಿಸಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಸಾಥನ್ನು ಕೊಡುವುದರ ಮುಖಾಂತರ ರಾಜ್ಯದಲ್ಲಿ ಕೂಡ ಸುಂಕವನ್ನು ಇಳಿಸುವುದರ ಮುಖಾಂತರ